सरकारी ಶಾಲೆಗಳಲ್ಲಿ ಯಾವುದೇ ವ್ಯವಸ್ಥೆಗಳನ್ನು ಬದಲಿಸಬೇಕಿದ್ರೂ ಹತ್ತಾರು ಬಾರಿ ಚಿಂತಿಸುವ ಅನಿವಾರ್ಯ ಸ್ಥಿತಿ ಇದೆ. ಪಾರದರ್ಶಕ ವ್ಯವಸ್ಥೆಯ ಹೆಸರಿನಲ್ಲಿ ಜನ ಸಾಮಾನ್ಯರ ಪ್ರಶ್ನೆಗೂ ಉತ್ತರಿಸಬೇಕಾಗಿದೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಭಿನ್ನವಾಗಿದ್ದು ಯಾವುದೇ ಸಮಯದಲ್ಲಿ ಗಟ್ಟಿ ನಿರ್ಧಾರಗಳನ್ನು ಪಡೆಯುವ ಅಧಿಕಾರ ಹಾಗೂ ಶಕ್ತಿಯನ್ನು ಹೊಂದಿದ್ದು ಆ ಕಾರಣದಿಂದ ಫಲಿತಾಂಶದಲ್ಲೂ ಏರಿಳಿತ ಉಂಟಾಗುತ್ತಿದೆ ಎಂಬುದಾಗಿ ಮುಜರಾಯಿ ಹಾಗೂ ಬಂದರು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಅವರು ಅದಮರು ಪೂರ್ಣಪ್ರಜ್ಞ ಸಮೂಹ ವಿದ್ಯಾಸಂಸ್ಥೆಗಳ ಪೂರ್ವ ಪ್ರಾಥಮಿಕದ ಚಿತ್ರ ವಿನ್ಯಾಸ ಕೊಠಡಿಗಳು ಹಾಗೂ ವಿವಿಧ ಕಚೇರಿಗಳನ್ನು ಉದ್ಘಾಟಿಸಿದ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪಾರದರ್ಶಕತೆ ಹೆಸರಿನಲ್ಲಿ ಎಲ್ಲ ಮಾತುಗಳನ್ನು ಕೇಳುವಂತ ಅನಿವಾರ್ಯತೆ ಇದೆ. ಆದರೆ ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆ ಕಟ್ಟುಪಾಡುಗಳಿಲ್ಲ. ನೀವು ನಿರ್ದಿಷ್ಟವಾದ ನಿರ್ಧಾರ ತಗೊಂಡು ಸಮಾಜದ ಹಿತಕ್ಕೆ, ಸಾಮಾಜಿಕ ಹಿತಕ್ಕೆ, ಶಿಕ್ಷಣ ವ್ಯವಸ್ಥೆಯಿಂದ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರಗಳು ನಿಮಗೆ, ಶಕ್ತಿ ಕೂಡ ನಿಮಗಿರುತ್ತೆ. ಆವಾಗ ನಮ್ಮಿಂದ ಹೆಚ್ಚು ಫಲಿತಾಂಶಗಳು ನಮ್ಗೆ ಬರುತ್ತೆ ಅಂತ ನಾನು ಕಂಡುಕೊಂಡಿರುವಂಥ ವಿಚಾರ. ಅನೇಕ ಕಡೆಗಳಲ್ಲಿ ನನ್ನ ತಿರುಗಾಟದ ಅನುಭವದಲ್ಲಿ ನನಗೆ ಅರ್ಥ ಆಗಿರುತ್ತೆ. ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಮಾರ್ಗಸೂಚಿಯನ್ನು, ಯಾವ ರೀತಿ ಕಲ್ಪನೆ ಇಟ್ಕೊಂಡು ಕೆಲಸಗಳು ಮಾಡ್ತವೆ ಅನ್ನೋ ಮಾತಾಡೋದ್ರೆ ನಮ್ಮ ಸರ್ಕಾರ ಕೂಡ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಹೊರಟು. ಪ್ರತಿನಿತ್ಯ 1 ಕೋಟಿ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿಶ್ವಾಸ ಮಾಡ್ತಾರೆ. 1 ಕೋಟಿ ಮಕ್ಕಳು. ಕರ್ನಾಟಕ ಸರ್ಕಾರದ 21% ಬಜೆಟ್ ಬರೀ ಶಿಕ್ಷಣಕ್ಕೆ ನಾವು ಮೀಸಲಿಸಿದ್ದೇವೆ. 2 ಲಕ್ಷ ಶಿಕ್ಷಕರು ನಮ್ಮಲ್ಲಿ, 2.5 ಲಕ್ಷ ಶಿಕ್ಷಕರು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ಪ್ರದೀಪ್ ಕುಮಾರ್ ಪ್ರೋ ಮಾತನಾಡಿ, ಮಕ್ಕಳಲ್ಲಿ ದೇವರನ್ನ ಕಂಡವರು ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಯಾವುದೇ ಭಯದ ವಾತಾವರಣ ಇರಬಾರದು, ಮಕ್ಕಳೇ ಸ್ವಯಂವಾಗಿ ಶಾಲೆಗೆ ಬರುವಂತಾಗಬೇಕೆಂಬ ಕಾರಣಕ್ಕೆ ಚಿಣ್ಣರ ತೋಟದಂತೆ ಕೊಠಡಿಗಳನ್ನ ವಿವಿಧ ಆಕರ್ಷಕ ಚಿತ್ತಾರಗಳಿಂದ ಅಲಂಕರಿಸಲಾಗಿದೆ ಎಂದರು. ಮಕ್ಕಳು ಹೇಳಿದರೆ ಪಂಚಪ್ರಾಣ ನನ್ನ ಮಕ್ಕಳಿಗೆ, ಮುದ್ದು ಮಕ್ಕಳಿಗೆ ಏನಾದರೂ ಕೊಡಬೇಕು ನಾವು ಹೇಳುವ ದೃಷ್ಟಿಯಿಂದ KG ಬ್ಲಾಕ್, ಈ ಮಕ್ಕಳು, ಈ ಚಿಕ್ಕ ಮಕ್ಕಳು ಈ ದೊಡ್ಡ ಮಕ್ಕಳೊಟ್ಟಿಗೆ ಸೇರಬಾರದು ಹೇಳುವ ದೃಷ್ಟಿಯಿಂದ KG ಬ್ಲಾಕ್ ಹೇಳುವ ಒಂದು ಬೇರೆ ಬ್ಲಾಕ್ ಅನ್ನು ಈ ವರ್ಷದಿಂದ ಮಾಡಿದ್ದಾರೆ. ಮಕ್ಕಳಿಗೆ ಈ ಭಯದ ವಾತಾವರಣ ಇರಬಾರದು. ಮಕ್ಕಳು ಖುಷಿಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೇಳಿ ಪೋಷಕರಲ್ಲಿ ಗಲಾಟೆ ಮಾಡಿ ಶಾಲೆಗೆ ಬರಬೇಕು. ಈ ಶಿಕ್ಷಣಕ್ಕೆ ಮಕ್ಕಳಿಗೆ ಅಭಿರುಚಿ ಬರಬೇಕು ಎನ್ನುವ ದೃಷ್ಟಿಯಿಂದ ನೀವು ಈಗಾಗಲೇ ನೋಡಿದ್ದೀರಿ. ಪ್ರತಿ ಗೋಡೆಗಳಲ್ಲಿಯೂ ಮಕ್ಕಳನ್ನು ಆಕರ್ಷಣೆ ಮಾಡುವ ಚಿತ್ರ ವಿನ್ಯಾಸವನ್ನು ಸ್ವಾಮೀಜಿಯವರು ಅದರಲ್ಲಿ ಬಿಡಿಸುವಂತೆ ಹೇಳಿದ್ದಾರೆ. ಅದೇ ರೀತಿ ಸಕಲ ಸಿದ್ಧತೆಯೊಂದಿಗೆ ನಮ್ಮ ಪೂರ್ಣಪ್ರಜ್ಞ ಅದಮಾರ್ಗ ಸಂಸ್ಥೆ ಸಿದ್ಧಗೊಂಡಿದೆ. ಸಮೂಹ ಸಂಸ್ಥೆಯ ಅಧ್ಯಕ್ಷ ಶ್ರೀ ವಿಶ್ವಪ್ರಿಯ ಶ್ರೀಪಾದರು ಮಾತನಾಡಿ, ಯಾವುದೇ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರಬೇಕಾಗಿದ್ರೆ ಆತನಿಗೆ ಸಂಸ್ಕಾರ ಹಾಗೂ ವಿದ್ಯೆ ಅಮೂಲ್ಯ. ಅದನ್ನ ಬೋಧಿಸುವವರು ಕೂಡ ಅರ್ಹರಾಗಿದ್ದರೆ ಮಾತ್ರ ಇದು ಸಾಧ್ಯ. ಸರ್ಕಾರಿ ಶಾಲೆಗಳ ಹಿನ್ನಡೆಗೆ ಇದು ಕೂಡ ಒಂದು ಕಾರಣವಾಗಿದೆ. ಶಿಕ್ಷಕರ ಆಯ್ಕೆಯು ಪಾರದರ್ಶಕವಾಗಿ ನಡೆದಾಗ ಸರ್ಕಾರಿ ಶಾಲೆಗಳಲ್ಲೂ ಉತ್ತಮ ಫಲಿತಾಂಶ ಬಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡಬಹುದಾಗಿದೆ. ಅದಲ್ಲದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಧುನಿಕವಾಗಿ ಬಹಳಷ್ಟು ಪ್ರಯೋಗಗಳು ನಡೆದಿದ್ದು, ವಿದ್ಯಾಸಂಸ್ಥೆಗೆ ತೊಡಕಾಗದ ರೀತಿಯಲ್ಲಿ ಇದನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಬೇಡಿಕೆಗೆ ಅನುಗುಣವಾಗಿ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದರು. ವ್ಯಕ್ತಿಯನ್ನು ಸಮಾಜದಲ್ಲಿ ಮೇಲಕ್ಕೆ ತರಬೇಕು ಅಂತಾದರೆ ಮೊದಲು ಕೊಡಬೇಕಾದವರಿಗೆ ತಳಹದಿಯಾಗಿ ಸಂಸ್ಕಾರ, ಅದರ ಜೊತೆಗೊಂದು ಒಳ್ಳೆಯ ಸಂಸ್ಕಾರ ಮತ್ತು ವಿದ್ಯೆ ಎರಡನ್ನೂ ಕೊಡು, ಸರಿಯಾಗಿ ಕೊಡು, ಒಳ್ಳೆಯ ವ್ಯಕ್ತಿಯಿಂದ ಕೊಡಿಸು, ಯಾರ್ಯಾರಿಂದಲೂ ಕೊಡಿಸಬೇಡ. ಈಗ ಒಂದು ಮಾತು ಹೇಳಿದ್ರು ಶ್ರೀನಿವಾಸ ಪೂಜಾರಿ, ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟರು ಕೂಡ ಸರ್ಕಾರಿ ಶಾಲೆಗಳು ಮುಚ್ಚಿಟಾಡ್ತಾ ಇದೆ. ಇಷ್ಟೇ ಮಾಡಿ, ತುಂಬ ಸುಲಭ. ಏನು ಗೊತ್ತಾ, ನಾವೆಲ್ಲ ಭಗವಂತನಿಂದ ಸೃಷ್ಟರಾದವರು, ನಾವೆಲ್ಲ ಭಗವಂತನ ಮಕ್ಕಳು. ಯಾವುದೇ ಮಗು ಭಗವಂತನದ್ದು, ಯಾವುದೇ ಮಗು, ಯಾವುದೇ ವ್ಯಕ್ತಿ ಅಪ್ರಯೋಜಕ ಎನ್ನುವುದು ಇಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲರೂ ಎಲ್ಲ ಕೆಲಸಕ್ಕೂ ಬರ್ತಾರೆ ಎನ್ನುವುದು ತಪ್ಪು. ಒಬ್ಬೊಬ್ಬರಲ್ಲಿ ದೇವರು ಒಂದೊಂದು ಶಕ್ತಿ ಇಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಿಮ್ಮ ಟೀಚಿಂಗ್ ಅಂತುಂಟಲ್ಲ, ಅದು ಎಲ್ಲರಲ್ಲೂ ಕೂಡ ಭಗವಂತ ಇಟ್ಟಿಲ್ಲ. ಕೆಲವರಲ್ಲಿ ಮಾತ್ರ ಆ ಶಕ್ತಿಯನ್ನು ಇಟ್ಟಿದ್ದಾನೆ. ಆರಿಸಿ, ಯಾರಲ್ಲಿ ಆ ಶಕ್ತಿ ಇಟ್ಟಿದ್ದಾನೆ ಎನ್ನುವುದನ್ನು ಆರಿಸಿ ಅಂತಹ ಅಧ್ಯಾಪಕರನ್ನು ಸರ್ಕಾರಿ ಶಾಲೆಗೆ ಕಳಿಸಿ ನೋಡಿ. ಪ್ರೈವೇಟ್ ಶಾಲೆಗಿಂತ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗೆ
ಈ ಸಂದರ್ಭ ಪ್ರಾಂಶುಪಾಲ ಎಂ ರಾಮಕೃಷ್ಣ ಪೈ, ಉಪ ಪ್ರಾಂಶುಪಾಲೆ ಕೋಶಾಧಿಕಾರಿ ಪ್ರವೀಣ್ ಕುಮಾರ್, ಡಾಕ್ಟರ್ ಜಯಶಂಕರ್ ಕಂಗಣ್ಣಾರು ಮುಂತಾದವರು ಹಾಜರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.